ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಈ ಒಂದು ಸರಣಿ ಸಂವಾದದ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಗಣ್ಯ ಅತಿಥಿಗಳು ಈ ಸಂದರ್ಭದಲ್ಲಿ ಸ್ಟುಡಿಯೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರೊಫೆಸರ್ ಎಂ ನರಹರಿ ಅವರು ಮತ್ತು ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರ್ ಅವರು. ನಾನು ಈ ಇಬ್ಬರು ಗಣ್ಯರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ನಮಸ್ಕಾರ. ಎಸ್, ಅದು ಈ ದಿವಸ ಪ್ರೊಫೆಸರ್ ಎಂ ನರಹರಿ ಅವರು ಮಂಗಳೂರಿನ ಸೈಂಟ್ ಅಲೋಸಿಯಸ್ ಕಾಲೇಜಿನ ನಿವೃತ್ತ ರಿಜಿಸ್ಟ್ರಾರ್ ಆಗಿದ್ದವರು ಮತ್ತು ಸುಮಾರು 40 ವರ್ಷಗಳಷ್ಟು ಕಾಲ ಅಧ್ಯಾಪನ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸಿದವರು. ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಕಾಲೇಜ್ ಉಪನ್ಯಾಸಕರ ಸಂಘಟನೆಯ ಅಂದರೆ ಅಮುಕ್ತ್ ಈ ಸಂಘಟನೆಯ ಅಧ್ಯಕ್ಷರಾಗಿ, ಜೊತೆಗೆ ಕಾಲೇಜ್ ಉಪನ್ಯಾಸಕರ ಕರ್ನಾಟಕ ರಾಜ್ಯ ಸಂಘಟನೆಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಆಮೇಲೆ ಪ್ರೊಫೆಸರ್ ಉದಯ್ ಕುಮಾರ್ ಇರುವತ್ತೂರು ಇವರು ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜ್ ಅಂದರೆ ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಹಳೆಯ ಸರ್ಕಾರಿ ಕಾಲೇಜ್, ಈ ಕಾಲೇಜಿನಲ್ಲಿ ನಿಕಟಪೂರ್ವ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದವರು ಮತ್ತು ಇವತ್ತು ಕೂಡ ಆ ಕಾಲೇಜಿನಲ್ಲಿ ಹಿರಿಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಬ್ಬರು ಕೂಡ ಸಮಕಾಲೀನ ವಿಚಾರಗಳ ಬಗ್ಗೆ ತುಂಬ ಅಧಿಕೃತವಾಗಿ ಮಾತನಾಡಬಲ್ಲಂಥ ಉಪನ್ಯಾಸಕರುಗಳು ಮತ್ತು ಪದೇ ಪದೇ ಅಥವಾ ಆಯಾ ಸಂದರ್ಭದಲ್ಲಿ ಅಥವಾ ಸೂಕ್ತ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡಿಕೊಂಡು ಬಂದಂಥ ಉಪನ್ಯಾಸಕರು. ಸೊ ಇದು ಭಾರಿ ಗಮನಿಸಬೇಕಾದ ವಿಚಾರ. ಸೊ ವೀಕ್ಷಕರೇ, ನಾವು ವಿ4 ನ್ಯೂಸ್ ವಾಹಿನಿಯು ನಿರಂತರವಾಗಿ ರಾಷ್ಟ್ರೀಯ ಈ ಒಂದು ಹೊಸ ಶಿಕ್ಷಣ ನೀತಿಯ ಬಗ್ಗೆ ಮಾತುಕತೆಯನ್ನು ನಡೆಸಿಕೊಂಡು ಇಲ್ಲಿ ಬಂದಿದ್ದೇವೆ. ಈಗಾಗಲೇ ಪ್ರೊಫೆಸರ್ ನರಹರಿ ಅವರು ಈ ವೇದಿಕೆಯಲ್ಲಿ ಅನೇಕ ಬಾರಿ ಮಾತನಾಡಿದ್ದಾರೆ. ಸೊ ಅವರು ಬರೆದಂಥ ಒಂದು ಶಿಕ್ಷಣ ಮನ್ವಂತರ ಅನ್ನುವಂಥ ಒಂದು ಕೃತಿ, ಅದು ಇವತ್ತಿನ ಮಟ್ಟಿಗೆ ಕನ್ನಡದಲ್ಲಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ತಿಳ್ಕೊಳ್ಳುವವರೆಗೆ ಅಥವಾ ಅದರ ಬಗ್ಗೆ ಒಂದು ಅರಿವು ಮೂಡಿಸಿಕೊಳ್ಳಬೇಕಾದರೆ ಈ ಒಂದು ಪುಸ್ತಕ ಒಂದು ಒಳ್ಳೆಯ ಆಕಾರ ಗ್ರಂಥವಾಗಿದೆ. ಇತ್ತೀಚೆಗಷ್ಟೇ ಈ ಗ್ರಂಥದ ಹಿನ್ನೆಲೆಯಲ್ಲೇ ಒಂದು ಸಂವಾದವನ್ನು ಕೂಡ ನರಹರಿ ಅವರು ಮಂಗಳೂರಿನಲ್ಲಿ ಆಯೋಜಿಸಿದ್ದರು. ಅನೇಕ ಮಂದಿ ಉಪನ್ಯಾಸಕರುಗಳು, ಶಾಲಾ ಶಿಕ್ಷಕರುಗಳು ಈ ಒಂದು ಸೆಮಿನಾರ್ನಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಒಂದು ಒಳ್ಳೆಯ ಮಾತುಕತೆ ನಡೆದಿತ್ತು. ವೀಕ್ಷಕರೇ, ನಾವು ಮತ್ತೆ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಇವತ್ತು ಒಂದಷ್ಟು ವಿಚಾರವಾಗಿ ಉನ್ನತ ಶಿಕ್ಷಣ ವಿಚಾರದ ನೆಲೆಯಲ್ಲಿ, ಜೊತೆಗೆ ಭಾಷಾ ಮಾಧ್ಯಮದ ವಿಚಾರವಾಗಿ, ಕಾಲೇಜ್ ಶಿಕ್ಷಣದ ವಿಚಾರವಾಗಿ ಇವತ್ತು ಮಾತಾಡಲಿಕ್ಕಿದೆ. ಇಬ್ಬರು ಕೂಡ ದೀರ್ಘವಾದ ಆಡಳಿತದ ಅನುಭವ, ಅಂದರೆ ಇಬ್ಬರು ಕೂಡ ಒಬ್ಬರು ರಿಜಿಸ್ಟ್ರಾರ್ ಆಗಿದ್ದವರು, ಇನ್ನೊಬ್ಬರು ಪ್ರಾಂಶುಪಾಲರಾಗಿದ್ದವರು, ಇಬ್ಬರು ಕೂಡ ಸುಮಾರು 3 ದಶಕಕ್ಕೂ ಹೆಚ್ಚು ಕಾಲ ಅಧ್ಯಾಪನ ಮಾಡಿದವರು. ಸೊ ಈ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಇವತ್ತು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಇದ್ದಾರೆ. ಸೊ ನಾನು ನರಹರಿ ಅವರಿಂದಲೇ ಈ ಒಂದು ಸಂವಾದವನ್ನು ಇವತ್ತು ಆರಂಭಿಸ್ತಾ ಇದ್ದೇನೆ. ಸರ್, ನಾವು ಭಾಷಾ ಮಾಧ್ಯಮದ ವಿಚಾರವನ್ನೇ ಎತ್ತಿಕೊಂಡು ಇವತ್ತಿನ ಸಂವಾದದಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತನಾಡುವ. ಆ ನಂತರ ನಾವು ಅನೇಕವಾಗಿ ಪದವಿ ಅಥವಾ ಉನ್ನತ ಶಿಕ್ಷಣದ ವಿಚಾರದ ನೆಲೆಯಲ್ಲಿ ಮಾತನಾಡುವ. ಇವತ್ತು ಮಾತೃಭಾಷೆಯ ವಿಚಾರದಲ್ಲಿ ಅನೇಕ ವಲಯಗಳಲ್ಲಿ ಭಾರಿ ದೊಡ್ಡ ಒಂದು ಮಾತುಕತೆ ಆರಂಭವಾಗಿದೆ, ಅಥವಾ ಚರ್ಚೆ ಆರಂಭವಾಗಿದೆ, ಅಥವಾ ಮಾತೃಭಾಷೆಯಲ್ಲಿ ಶಿಕ್ಷಣಕ್ಕೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಹೆಚ್ಚಿನ ಒಲವು ಮತ್ತು ಒತ್ತು ಕೊಡುತ್ತಾ ಉಂಟು ಅಂತ. ಇದು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಲ್ಲಿ ಅಂತ ಹೇಳ್ತಾರೆ ನೀವು? ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 2-3 ಅಸ್ಪಷ್ಟತೆಗಳಿದೆ. ಅಸ್ಪಷ್ಟತೆಗಳು? ಇದು ಸ್ಪಷ್ಟತೆಗಳಲ್ಲ, ಅಸ್ಪಷ್ಟತೆಗಳು. ಅದರಲ್ಲಿ ಒಂದು ಸಂಪನ್ಮೂಲದ ಅಸ್ಪಷ್ಟತೆ. ಹೌದು. GDPಯ 6% ನಾವು ಶಿಕ್ಷಣಕ್ಕಾಗಿ ವಿನಿಯೋಗಿಸ್ತೇವೆ ಅಂತ ಹೇಳುವಂಥ ಒಂದು ವಿಚಾರ. ಅದರಲ್ಲೂ ಕೂಡ ಭಾಳ ಸ್ಪಷ್ಟತೆ ಇಲ್ಲ. ಅದೇ ರೀತಿ ಭಾಷಾ ಮಾಧ್ಯಮ ವಿಷಯದಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಇಲ್ಲಿ ಆಶಯಗಳು ಮಾತ್ರ ನಮಗೆ ಹೆಚ್ಚು ಕಾಣಿಸ್ತಾ ಇವೆ. ಆಶಯ ಏನು ಅಂತಂದರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕೊನೆ ಪಕ್ಷ ಶಾಲಾ ಶಿಕ್ಷಣದಲ್ಲಿ ಮಗು ತನ್ನ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದರೆ ಅದಕ್ಕೆ ಸಾಕಷ್ಟು ದೃಷ್ಟಾಂತಗಳನ್ನು ಶಿಕ್ಷಣ ನೀತಿಯಲ್ಲೂ ಹೇಳಿದ್ದಾರೆ. ಸಾಕಷ್ಟು ವಿಷಯದ ಬಗ್ಗೆ ಚರ್ಚೆ ಕೂಡ ಆಗಿದೆ. ತನ್ನ ಮಾತೃಭಾಷೆ, ಅದರಲ್ಲಿ ಜರ್ಮನಿ, ಸ್ಪೇನ್, ಜಪಾನ್, ಮುಖ್ಯವಾಗಿ ಜಪಾನ್ ಉದಾಹರಣೆಗಳನ್ನು ಕೊಡ್ತಾರೆ. ಹೇಗೆ ಆ ದೇಶ ತನ್ನ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟು
ಕನಿಷ್ಠ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ, ಅಲ್ಲಿ ಉನ್ನತ ಶಿಕ್ಷಣದಲ್ಲಿ ಕೂಡ ಮಾತೃಭಾಷೆ ಶಿಕ್ಷಣಕ್ಕೆ ಆದ್ಯತೆ ಪ್ರಾಧಾನ್ಯತೆ ಕೊಡುತ್ತೆ. ಇದೆ. ಹೌದು. ಆದರೆ ನಮ್ಮ ದೇಶ ಮಾತ್ರ ಶಿಕ್ಷಣದ ಮಾಧ್ಯಮದ ಬಗ್ಗೆ ತುಂಬ ಗೊಂದಲದಲ್ಲಿದೆ. ಇಲ್ಲಿವರೆಗೂ ನಮಗೆ ಇದರಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರವನ್ನಾಗಲಿ ಅಥವಾ ಒಂದು ರಾಷ್ಟ್ರೀಯ ನೀತಿಯನ್ನಾಗಲಿ ರೂಪಿಸಲಿಕ್ಕೆ ಆಗಲೇ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕೂಡ ಹೇಳಿದ ಹಾಗೆ ಎಷ್ಟು ಸಾಧ್ಯವೋ ಆ ಮಟ್ಟಿಗೆ ಕನಿಷ್ಠ ಪಕ್ಷ 8ನೇ ತರಗತಿವರೆಗೆ, ಅಂದರೆ ಈಗ ನಾವು 5+3 ಅಂತ ಹೇಳ್ತೇವಲ್ಲ. ಹೌದು ಹೌದು. ಯಾಕಂದರೆ ಇದು ಪ್ರೀ ಪ್ರೈಮರಿ ಶಾಲೆ 3 ವರ್ಷ, 2 ಸ್ಟ್ಯಾಂಡರ್ಡ್ 1 ಸ್ಟ್ಯಾಂಡರ್ಡ್ 2 ಇದು ಸ್ಟೇಜ್ 1, 2ನೇ ಸ್ಟೇಜು 3, 4, 5, 3ನೇ ಸ್ಟೇಜ್ +3, 6, 7, 8. ಅಟ್ಲೀಸ್ಟ್ ಈ ಮಟ್ಟಕ್ಕಾದರೂ ಮಗು ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದ್ರೆ ಆ ಶಿಕ್ಷಣವನ್ನು ಮತ್ತು ವಿಷಯಗಳನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಅಲ್ಲಿರ್ತಕ್ಕಂಥ ವಿಚಾರ. ಸಿದ್ಧಾಂತ ಸರಿ, ಅದು ಇಡೀ ವಿಶ್ವವೇ ಮಾನ್ಯತೆ ಮಾಡಿರ್ತಕ್ಕಂಥ. ನಮ್ಮ ದೇಶಕ್ಕೆ ಬರೋಣ, ಈಗ ನಮ್ಮ ಸನ್ನಿವೇಶಕ್ಕೆ ಬರೋಣ. ಮೊದಲಿಗೆ ನಮ್ಮ ಪೋಷಕರ ಧೋರಣೆ ಬಗ್ಗೆ. ಹೌದು. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಇತ್ತೀಚಿನ ವರ್ಷಗಳಲ್ಲಿ ಇಂಗ್ಲೀಷನ್ನು ನಾವು ಇಲ್ಲಿಂದ ಓಡಿಸಿದ್ರು ಕೂಡ ಇಂಗ್ಲೀಷ್ ವ್ಯಾಮೋಹ ಕಡಿಮೆ ಆಗಿಲ್ಲ. ಮತ್ತು ಅದು ತಪ್ಪು ಅಂತಲ್ಲ, ಅದು ಒಂದು ಅಂತಾರಾಷ್ಟ್ರೀಯವಾದ ಭಾಷೆ, ಜಾಗತಿಕ ಭಾಷೆ, ಕಲಿಯೋ ತಪ್ಪಲ್ಲ. ಆದರೆ ಮಾಧ್ಯಮವು ಅದರಲ್ಲೇ ಇರಬೇಕೆ ಅನ್ನೋದು ಮೂಲಭೂತವಾದ ಪ್ರಶ್ನೆ. ಅಷ್ಟು ಆ ಹಿಡಿತ ನಮಗೆ ಆ ಮಟ್ಟದಲ್ಲಿ ಮಕ್ಕಳಿಗೆ ತರಲಿಕ್ಕೆ ಸಾಧ್ಯವೋ ಇಂಗ್ಲೀಷ್ ಮಾಧ್ಯಮದಲ್ಲಿ. ಆದರೆ ಪೋಷಕರು ನಮ್ಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲೇ ಬೇಕು. ಯಾಕೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೇಕು ಅಂತಂದರೆ ಅಲ್ಲಿ ಅವಕಾಶಗಳು ಜಾಸ್ತಿ ಆಗ್ತವೆ, ಮಕ್ಕಳು ಹೆಚ್ಚು ಚಟುವಟಿಕೆಗಳಿಂದ ಇರ್ತವೆ, ಮತ್ತು ಆ ಇಂಗ್ಲೀಷ್ ಮಾತಾಡೋದು, ಅದನ್ನು ನೋಡೋದು, ಅನುಭವಿಸೋಕ್ಕೆ ಹೆಚ್ಚಿನ ಪೋಷಕರಿಗೆ ಖುಷಿ. ಆಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಈ ಇಂಗ್ಲೀಷೇ ಕನ್ನಡ ಮಾತಾಡದೇ ಇರತಕ್ಕಂಥ ಸಂಸ್ಥೆಯಲ್ಲೇ 40 ವರ್ಷ ಕೆಲಸ ಮಾಡಿದ್ದೇನೆ. ನನಗೇನು ತೊಡಕಾಗಲಿಲ್ಲ. ಮೊನ್ನೆ ಇದೇ ವೇದಿಕೆಯಲ್ಲಿ ಏನು ನಿಮ್ಮ ಶಿಕ್ಷಣ ನೀತಿ ಬಗ್ಗೆ ಚೆನ್ನಾಗಿ ಮಾತನಾಡುವಂಥ ಶಿಕ್ಷಕರಾದ ಅರವಿಂದ ಚೊಕ್ಕಾಡಿಯವರ ಮಗಳು ಬಂದಿದ್ಲು. ಆಕೆ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲೇ ಓದಿ PUCಗೆ ಬರುವ ವೇಳೆಗೆ ಈಗ ಏನು ಈ ಕೊರೋನಾದ ರಜೆ ಇದ್ದ ಕಾರಣದಿಂದಾಗಿ ಒಂದು ಪುಸ್ತಕವನ್ನು ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾಳೆ. ಅಂದ್ರೆ ಪ್ರಯತ್ನ ಪಟ್ಟರೆ ಈಗ ನಮ್ದೆಲ್ಲ ಉದಾಹರಣೆ ಉದಯ್ ಕುಮಾರ್ ಸೇರಿಕೊಂಡು ನಾವು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ, ನಾವು ಶಿಕ್ಷಣವನ್ನು ಗ್ರಹಿಸುವ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೆಚ್ಚೆಚ್ಚು ಅರ್ಥೈಸಿಕೊಂಡಾಗಲ್ಲ, ಮತ್ತು ನಾವು ಅದರ ಒಳ ಹೊಕ್ಕು, ಅದರ ವಿಸ್ತಾರ ಮತ್ತು ನೋಟಗಳು, ಚಿಂತನೆಗಳನ್ನು ಪ್ರಾರಂಭ ಮಾಡಿದಾಗ ಅದರ ಅನುಭವಗಳು ನಮಗಾದಾಗ ನಮ್ಮ ಜ್ಞಾನ ಭಂಡಾರ ಹೆಚ್ಚುತ್ತೆ. ಇದು ಮಾತೃಭಾಷೆಗೆ. ಇಲ್ಲಿ ಗೊಂದಲ ಏನು ಅಂತಂದರೆ, ಈ ನಮ್ಮ ದೇಶದಲ್ಲಿ 19,563 ಭಾಷೆ ಈ ದೇಶದಲ್ಲಿ, ಇಂಗ್ಲೀಷನ್ನು ಬಿಟ್ಟು 19,563 ಭಾಷೆಗಳು ಅಧಿಕೃತವಾಗಿ ನಾನು ಅಧ್ಯಯನ ಮಾಡಿ ಹೇಳ್ತಾ ಇರ್ತೇನೆ. ಅದರಲ್ಲಿ ಕೆಲವು ಭಾಷೆಗಳು ಇತ್ತೀಚೆಗೆ ನನ್ನ ಮಿತ್ರೊಬ್ಬರು ಹೇಳಿದ ಹಾಗೆ ಅಂಡಮಾನಲ್ಲಿ ಆ ಭಾಷೆ ಒಬ್ಬ ಮಹಿಳೆ ಮಾತಾಡ್ತಾ ಇರೋದು. ಅವಳು ಈ ಕೊರೋನಾ ಬಂದಾಗ ತೀರ್ಕೊಂಡ್ಲು, ಆಗ ಅಲ್ಲಿ ಆ ಭಾಷೆ ಸಮಾಪ್ತಿ ಆಗಿದೆ. ಹಾಗಾದ್ರೆ ಭಾಷೆ ಯಾಕೆ ಉಳಿಸ್ಬೇಕು ಅನ್ನೋ ಪ್ರಶ್ನೆ ಕೂಡ ಇದೆ. ಹಾಗೆ ನಾವು ಯಾಕೆ ಬದುಕಬೇಕು ಅನ್ನೋ ಪ್ರಶ್ನೆಗೆ ಅದೇ ಉತ್ತರ. ಮನುಷ್ಯ ಯಾಕೆ ಬದುಕಬೇಕು ಅಂತಂದ್ರೆ ಭಾಷೆ ಯಾಕೆ ಉಳಿಸ್ಬೇಕು ಅನ್ನೋದಕ್ಕೆ ಅದೇ ಉತ್ತರ. ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದಂಥ ಸಂಸ್ಕೃತಿ ಇರ್ತದೆ ಮತ್ತು ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಇರ್ತದೆ. ಅದಕ್ಕೆ ಬರೋಣ ನಾವು. ಆದರೆ ಈಗ ಶಿಕ್ಷಣ ಮಾಧ್ಯಮದ ವಿಷಯ ನಾವು ತಗೊಂಡ್ರೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಕಡ್ಡಾಯ ಮಾಡಲಿಕ್ಕೆ ಮಾಡಿಲ್ಲ, ಅಥವಾ ಆ ರೀತಿಯಾದಂಥ ಒತ್ತನ್ನು ಕೂಡ ಅವ್ರು ಕೊಟ್ಟಿಲ್ಲ. ಅವ್ರು ಹೇಳಿದ್ರೆ ಎಷ್ಟು ಸಾಧ್ಯವೋ ಆದಷ್ಟು ಮಾತೃಭಾಷೆಯಲ್ಲೇ ಕಲಿಯೋದು ಒಳ್ಳೆಯದು. ಈಗ ಮಾತೃಭಾಷೆ ಅಂದರೆ ಯಾವುದು? ದಕ್ಷಿಣ ಕನ್ನಡಕ್ಕೆ ಬರೋಣ. ಮಂಗಳೂರಿನಲ್ಲಿಗೆ ಮಾತೃಭಾಷೆ ಅಂದರೆ ಯಾವುದು? ತುಳು ಮಾತೃಭಾಷೆಯೋ, ಕೊಂಕಣಿ ಮಾತೃಭಾಷೆಯೋ, ಅರೆ ಭಾಷೆಗಳಿದ್ದಾವೆ. ಬ್ಯಾರಿ ಭಾಷೆ ಇದೆ, ಹವಿಗನ್ನಡ, ಕುಂದಾಪುರ ಕನ್ನಡ ಇದೆ, ಸುಳ್ಯ ಅಲ್ಲಿ ಅರೆ ಭಾಷೆ ಇದೆ, ಅರೆ ಭಾಷೆ ಅಕಾಡೆಮಿ ಇದೆ, ಮಲಯಾಳಂ ಇದೆ, ಇನ್ನೂ ನಮ್ಗೆ ಗೊತ್ತಿಲ್ಲತಕ್ಕಂಥ ಬೇಕಾದಷ್ಟು ಭಾಷೆಗಳಿದೆ. ಇದನ್ನು ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಉಂಟಾ? ಸಂಪನ್ಮೂಲ ನಾನು ಯಾಕೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ
ಬಗ್ಗೆ ಮಾತಾಡಿದಾಗ ಸಂಪನ್ಮೂಲಕ್ಕೆ ಅದನ್ನು ಜೋಡಿಸಿದೆ ಅಂತಂದರೆ ಇದೇ ಕಾರಣ. ನಮ್ಗೆ ಟೆಕ್ಸ್ಟ್ ಬುಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ ಅಂತ ಇಟ್ಕೊಳ್ಳಿ, ಈಗ ಎರಡು ಅದನ್ನೇ ನಮಗೆ ಟೈಮ್ಗೆ ಪೂರೈಸಲಿಕ್ಕೆ ಆಗೋದಿಲ್ಲ. ಆಗ್ತಾ ಇಲ್ಲ. ಈಗ ಖಾಸಗಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಅಂತ, ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಅಂತ ಮಾಡಲಿಕ್ಕೆ ಅದು ಒಂದು ಎರಡು ವರ್ಗಗಳನ್ನೇ ಸೃಷ್ಟಿ ಮಾಡಿಬಿಡ್ತು. ಸಮಾನತೆ ಆಧಾರದ ಮೇಲೆ ಸಮಾಜವನ್ನು ಕಟ್ಟೋದು, ರಾಷ್ಟ್ರೀಯತೆ ಆಧಾರದ ಮೇಲೆ ಸಮಾಜವನ್ನು ಕಟ್ಟೋದು ಅಂದಾಗ ಮತ್ತು ಭಾಷಾ ಸೌಹಾರ್ದತೆ ಕೂಡ ಭಾಳ ಮುಖ್ಯವಾದಂಥ ವಿಷಯ ಆಗಿರಬೇಕಾದಾಗ ಒಂದು ವರ್ಗಕ್ಕೆ ಮಧ್ಯಮ ಅಥವಾ ಮೇಲ್ಮಧ್ಯಮ ವರ್ಗಕ್ಕೆ ಒಂದು ಶಿಕ್ಷಣ ಮಾಧ್ಯಮ, ಇನ್ನೊಂದು ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಅಥವಾ ಭೌಗೋಳಿಕವಾಗಿ ಹಿಂದುಳಿತಕ್ಕಂಥ ಪ್ರದೇಶಕ್ಕೆ ಇನ್ನೊಂದು ಮಾಧ್ಯಮ ಮಾಡಿದರೆ ಈ ರಾಷ್ಟ್ರೀಯತೆಗೆ ಏನಾದರೂ ಅರ್ಥ ಉಂಟಾ? ಸೊ ಈ ಹಿನ್ನೆಲೆನೂ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಮ್ಮಲ್ಲಿರ್ತಕ್ಕಂಥ ಪ್ರಾವೀಣ್ಯತೆಯನ್ನು ಕೂಡ. ತುಳು ಭಾಷೆ ಒಳಗೆ ನಾವು ಈಗ ಪುಸ್ತಕ ತಯಾರು ಲಿಪಿನೇ ಸರಿಯಾಗಿ ಮಾಡ್ಲಿಕ್ಕಾಗಿಲ್ಲ. ಶಾಲಾ ಪಠ್ಯ ಪುಸ್ತಕಗಳನ್ನು ತಯಾರು ಮಾಡ್ಲಿಕ್ಕಾಗುತ್ತೆ. ಸರ್ಕಾರಕ್ಕೆ ಅದನ್ನು ಒದಗಿಸುವಂಥ ಶಕ್ತಿ ಇದೆ. ನನಗೆ ಇತ್ತೀಚೆಗೆ ಒಂದು ವಿಷಯ ಬಂತು ಡೆಲ್ಲಿ ಸರ್ಕಾರದ ವಿಷಯದಲ್ಲಿ. ಅದು ಶಿಕ್ಷಣದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅದರಲ್ಲಿ 4 ಭಾಷೆ ಇದೆ. ಉರ್ದು ಇದೆ, ಹಿಂದಿ ಇದೆ, ಇಂಗ್ಲಿಷ್ ಇದೆ, ಪಂಜಾಬಿ ಇದೆ. ಆದರೆ ಅವರಿಗೆ ಈಗ ಹಿಂದಿಲಿ ಮಾತ್ರ ಒದಗಿಸಲಿಕ್ಕೆ ಸಾಧ್ಯ ಆಗಿದೆ, ಇಂಗ್ಲೀಷಲ್ಲಿ ಒದಗಿಸಲಿಕ್ಕೆ ಸ್ಟಾರ್ಟ್ ಆಗಿದೆ. ಉರ್ದು ಮತ್ತು ಪಂಜಾಬಿಲಿ ಅವ್ರಿಗೆ ಇವತ್ತವರೆಗೂ ಮಾಡಲಿಕ್ಕಾಗಿದೆ. ಅಂದರೆ ಪಠ್ಯಪುಸ್ತಕಗಳನ್ನು ತಯಾರು ಮಾಡಲಿಕ್ಕಾಗಿಲ್ಲ, ಒದಗಿಸಲಿಕ್ಕಾಗಿಲ್ಲ. ಹಾಗಾಗಿ ಇದು ಒಂದು ದೊಡ್ಡ ವಿಚಾರ. ಇದಕ್ಕೆ ಇನ್ನೂ ಹಲವು ಆಯಾಮಗಳು, ಹಲವು ಮುಖಗಳಿದೆ. ಅದನ್ನು ಮತ್ತೆ ಇದು ಡಾಕ್ಟರ್ ಉದಯ್ ಕುಮಾರ್ ಅವರೇ, ನೀವು ಈ ಹಿನ್ನೆಲೆಯಲ್ಲಿ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಅಂದರೆ ಈಗ ಭಾಷಾ ಮಾಧ್ಯಮದ ಮಾತೃಭಾಷೆಯ ಮಹತ್ವ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಮಗು ಕುಟುಂಬಕ್ಕೆ ತೆರೆದುಕೊಳ್ಳುವಾಗ, ಸಮಾಜಕ್ಕೆ ತೆರೆದುಕೊಳ್ಳುವಾಗ ತನ್ನ ಪ್ರಾಥಮಿಕ ಪರಿಸರದಲ್ಲಿ ಯಾವ ಮಾಧ್ಯಮ ಬಳಕೆ ಆಗ್ತದೋ ಅದನ್ನು ಅದು ಗ್ರಹಿಸ್ತದೆ. ಆ ಮೂಲಕವೇ ಈ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತದೆ. ಅಂದರೆ ಮಗುವಿನ ವ್ಯಕ್ತಿತ್ವ ರೂಪುಗೊಳ್ಳುವಂಥ ಒಂದು ಅವಧಿಯಲ್ಲಿ ಮಾತೃಭಾಷೆಯ ಪ್ರಾಧಾನ್ಯ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮಗು 3 ವರ್ಷ ಕಳೆದು ಪ್ಲೇ ಸ್ಕೂಲಿಗೆ ಹೋಗ್ಬೋದು, ಅನಂತರ ಪ್ರಾಥಮಿಕ ಶಾಲೆಗೆ ಹೋಗ್ಬೋದು. ಆ ಹಂತಗಳಲ್ಲಿ ಏಕಾಏಕಿ ಮಾತೃಭಾಷೆಯನ್ನು ಬಿಟ್ಟು ಇನ್ನೊಂದು ಅನ್ಯ ಭಾಷೆಯಲ್ಲಿ ಆ ಮಗುವಿನೊಟ್ಟಿಗೆ ಸಂವಹನ ಮಾಡಿದಾಗ ಅದರ ಸೃಜನಶೀಲತೆ, ಪ್ರಪಂಚವನ್ನು ಗ್ರಹಿಸುವ ಶಕ್ತಿ, ಇಡೀ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಗೊಂದಲಗಳಾಗುವಂಥ ಸಾಧ್ಯತೆಗಳಿದೆ. ಈ ಸೂಕ್ಷ್ಮವನ್ನು ನಾವು ಯಾವಾಗಲೂ ಮನಗಾಣಬೇಕು. ಯಾರಿಗೆ ಬಾಲ್ಯ ಚೆನ್ನಾಗಿರೋದಿಲ್ವೋ, ಯಾರಿಗೆ ಬಾಲ್ಯದಲ್ಲಿ ಭಯಾನಕತೆ ಇರ್ತದೋ ಅಥವಾ ಒಂಥರ ಸ್ಥಿರತೆ ಇರೋದಿಲ್ವೋ, ಪ್ರೀತಿ ಇರೋದಿಲ್ವೋ, ಅವರಿಗೆ ತಾಳ್ಮೆಯಿಂದ ಅವರನ್ನು ಸಪೋರ್ಟ್ ಮಾಡಿದಂಥ ಒಂದು ವಾತಾವರಣ ಇರೋದಿಲ್ವೋ, ಅದರ ಪರಿಣಾಮ ಅವರ ವ್ಯಕ್ತಿತ್ವದಲ್ಲಿ, ಅವರ ಬದುಕಿನ ಉದ್ದಕ್ಕೂ ಪ್ರಭಾವವನ್ನು ಬೀರುತ್ತದೆ. ಈ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಕಾರಣದಿಂದಾಗಿ ಮಾತೃಭಾಷೆಯಲ್ಲಿ ಒಂದು ಹಂತದವರೆಗೆ ಶಿಕ್ಷಣವನ್ನು ಕೊಡುವುದು. ಎಲ್ಲಿಯವರೆಗೆ ಅಂತೇಳಿದರೆ, ಮಗು ಗಟ್ಟಿಯಾಗಿ ತನ್ನ ಕಾಲ ಮೇಲೆ ನಿಂತು ಹೆಜ್ಜೆಯನ್ನು ಹಾಕಲಿಕ್ಕೆ ಆರಂಭ ಮಾಡುವ ಹಂತದವರೆಗೆ. ಇದು ನಡೆಯುವುದು ಅಂತ ಹೇಳಿದರೆ ಭೌತಿಕವಾಗಿ ಹೌದು ಮತ್ತು ಒಂದು ಇಂಟೆಲೆಕ್ಚುಲಿ ಮಾನಸಿಕವಾಗಿ ಕೂಡ ಹೌದು. ಈ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಇನ್ನು ಪ್ರತಿಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ವಿಷಯಗಳನ್ನು ಮಗು ಅರ್ಥ ಮಾಡ್ಕೊಳ್ಬೇಕು. ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಅವರಿಗೆ, ಆ ಮಗುವಿಗೆ ತಾನು ಕಲಿಯುವ ವಸ್ತು ಮತ್ತು ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬೇಕಾಗ್ತದೆ. ಆ ಮಾಹಿತಿಗಳು ನಿಖರವಾಗಿರಬೇಕು ಮತ್ತು ಅತ್ಯಂತ ಸಂಶೋಧನೆಗಳನ್ನು ಆಧರಿಸಿದ ರೀತಿಯಲ್ಲಿ ಬಹಳ ಜತನದಿಂದ ಆ ಮಾಹಿತಿಗಳನ್ನು ನಾವು ಕ್ರೋಢೀಕರಿಸಿ ಆ ಮಗುವಿಗೆ ನಾವು ತರಗತಿಯಲ್ಲಿ ಪಾಠಗಳ ಮೂಲಕ, ಪ್ರಯೋಗಗಳ ಮೂಲಕ ಅದನ್ನು ಒದಗಿಸಿಕೊಡಬೇಕಾಗ್ತದೆ. ಈಗ ಪ್ರಶ್ನೆ ಇರುವುದು, ಮಾತೃಭಾಷೆಯನ್ನು ಭಾಷೆಯಾಗಿ ಖಂಡಿತವಾಗಿಯೂ ಕಲಿಬೇಕು, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮತ್ತು ಆ ಆರಂಭಿಕ ಹಂತದ ಒಂದು ಶಿಕ್ಷಣವನ್ನು ಮಾತೃಭಾಷೆಯಲ್ಲೇ ಕೊಡಬೇಕು. ಯಾಕಂದರೆ ಮಗು ಹೊರ ಜಗತ್ತಿಗೆ ಪದಾರ್ಪಣೆ ಮಾಡುವವರೆಗೆ, ಅಂದರೆ ಮಗು ಮನೆಯಿಂದ ಶಾಲೆಗೆ ಬಂದಾಗ ಅದಕ್ಕೆ ಮನೆಯ ವಾತಾವರಣಕ್ಕಿಂತ ತುಂಬ ವಿಭಿನ್ನವಾದಂತಹ ಭಾಷೆ ಮತ್ತು ವಾತಾವರಣ ಸಿಕ್ಕಿದರೆ ಮಗುವಿನ ವ್ಯಕ್ತಿತ್ವದ ಕಟ್ಟುವಿಕೆ, ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ
ತೊಂದರೆ ಆಗುವಂತಹ ಒಂದು ಸಂದರ್ಭಗಳು ಒದಗಿ ಬರಬಹುದು. ಆ ನಂತರದ ಹಂತಗಳಲ್ಲಿ ಅಂದರೆ ಒಂದು ಈಗ ನರಹರಿಯವರು ಮಾತಾಡುವಾಗ ಹೇಳಿದ ಹಾಗೆಯೇ ಒಂದು ಮಾಧ್ಯಮಿಕ ಹಂತ ದಾಟಿದ ಮೇಲೆ ಬಹುಶಃ ಬೇರೆ ಯಾವುದೇ ಭಾಷೆಯನ್ನು ಕಲಿಯುವುದು ಅದಕ್ಕೆ ದೊಡ್ಡ ಸವಾಲಾಗೋದಿಲ್ಲ. ಆ ಹೊತ್ತಿಗೆ ಮಗುವಿನ ಒಂದು ಹಂತದ ಬೆಳವಣಿಗೆ ಆಗಿರೋದ್ರಿಂದ ಯಾವುದೇ ಭಾಷೆಯನ್ನು ಮತ್ತು ಒಂದು ಮಾಧ್ಯಮವನ್ನು ಅದು ತನ್ನಷ್ಟಕ್ಕೆ ದುಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಈ ಸೂಕ್ಷ್ಮಗಳನ್ನು ನಾವು ಗಮನಿಸಬೇಕಾಗುತ್ತೆ. ಬರೇ ಒಂದು ಅಸ್ಮಿತೆಯ ಪ್ರಶ್ನೆಯಿಂದ ನಾವು ಯಾವುದೋ ಒಂದು ಮಾತೃಭಾಷೆಯ ಮೂಲಕ ಎಲ್ಲವನ್ನು ನಮಗೆ ಇಂಜಿನಿಯರಿಂಗ್ ಕಲಿಸೋಕ್ಕಾಗಲ್ಲ, ಮೆಡಿಸಿನ್ ಕಲಿಸೋಕ್ಕಾಗಲ್ಲ, ಬೇರೆ ಹೈಯರ್ ಫಿಸಿಕ್ಸನ್ನು, ಹೈಯರ್ ಮ್ಯಾಥಮೆಟಿಕ್ಸನ್ನು, ಬೇರೆ ಸಬ್ಜೆಕ್ಟ್ಗಳನ್ನು, ವಿಷಯಗಳನ್ನು ಕಲಿಸುವಷ್ಟು ನಾವು ಸಂಪನ್ಮೂಲಗಳನ್ನು, ಕಲಿಸುವಷ್ಟು ನಾವು ವಿಷಯ ಸಾಮಗ್ರಿಗಳನ್ನು, ಕಲಿಸುವಷ್ಟು ವ್ಯವಸ್ಥೆಯನ್ನು ನಾವು ರೂಢಿಸ್ಕೊಂಡಿದ್ದೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಕೂಡ ಮುಖ್ಯ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯ ವಿಷಯ ಅಂತ ಹೇಳಿದರೆ, ನಾವು ಇವತ್ತು ಬರೇ ಒಂದು ಪ್ರದೇಶವೋ ದೇಶವೋ ಆಗಿ ಉಳಿದಿಲ್ಲ. ನಾವು ಇವತ್ತು ಎಲ್ಲರೂ ಕೂಡ ಒಂದು ಭೌಗೋಳಿಕವಾಗಿ ಒಂದು ಗ್ಲೋಬಲ್ ವಿಲೇಜಿನ ಭಾಗವಾಗಿದ್ದೀವಿ. ಹಾಗಾಗಿ ನಮ್ಮ ಶಿಕ್ಷಣಕ್ಕಿರ್ಬೋದು, ವ್ಯವಹಾರಕ್ಕಿರ್ಬೋದು, ಅಧ್ಯಯನಕ್ಕಿರ್ಬೋದು, ಇನ್ನು ಯಾವುದೇ ವಿಚಾರಗಳು ಸಂಸ್ಕೃತಿಗೆ ಆಗಿರ್ಬೋದು, ನಾವು ಇಡೀ ಪ್ರಪಂಚದೊಟ್ಟಿಗೆ ಸಂವರಿಸಬೇಕಂತ ಒಂದು ಅನಿವಾರ್ಯವಂತ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಈ ಎಲ್ಲ ಒಂದು ವಾಸ್ತವವನ್ನು ಅರ್ಥ ಮಾಡಿಕೊಂಡು ನಾವು ಈ ವಿಚಾರದ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ಕೆಲಸ ಮಾಡಬೇಕು ಅಂತ ನನಗನ್ಸುತ್ತೆ. ಎಸ್ ಸರ್, ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಸಂವಾದವನ್ನು ಮತ್ತೆ ಮುಂದುವರಿಸೋ. ವೀಕ್ಷಕರೇ, ಈಗ ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗಿನ ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರಾಷ್ಟ್ರೀಯ ಶಿಕ್ಷಣ ನೀತಿಯ ಈ ಒಂದು ಸರಣಿ ಸಂವಾದದಲ್ಲಿ ಈಗ ನಾವು ಬ್ರೇಕ್ಗಿಂತ ಮೊದಲು ನಾವು ಭಾಷೆ ಮತ್ತು ಮಾತೃಭಾಷೆ ಈ ವಿಚಾರವಾಗಿ ಮಾತಾಡ್ತಿದ್ದೆವು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪ್ರೊಫೆಸರ್ ಎಂ ನರಹರಿ ಅವರು ಮತ್ತು ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರ್ ಅವರು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಾರೆ. ನಾನು ಮತ್ತೆ ಅದೇ ವಿಚಾರವನ್ನು ತಗೊಂಡು ಈ ಸಂವಾದವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಅದೇ ನರಹರಿ ಸರ್ ಅವರೇ, ಭಾಷೆ ಅನ್ನೊಂದು ಮಾಧ್ಯಮ ಜೊತೆಗೆ ಮಾತೃಭಾಷೆ ಈ ಎಲ್ಲ ವಿಚಾರವಾಗಿ ಅನೇಕ ಒಂದು ಕಡೆ ಒಂಥರ ಜನರಿಗೆ ಒಂಥರ ವಿಶೇಷವಾದ ಆಸಕ್ತಿ, ಯಾಕಂದರೆ ಅದು ಯಾಕೆ ಮೂಡಿದೆ ಅಂತ ಗೊತ್ತಿಲ್ಲ. ಪರ್ಟಿಕ್ಯುಲರ್ಲಿ ಈ ನೀತಿ ಸಂದರ್ಭದಲ್ಲಿ ತುಂಬ ಮಾತುಕತೆಗಳು, ಬಹುಮುಖ್ಯವಾಗಿ ನಾವು ಮಂಗಳೂರಿನಂಥ ಪರಿಸರದಲ್ಲಿ ನಿಂತುಕೊಂಡು ಮಾತನಾಡುವಾಗ ನಮ್ಮಲ್ಲಿ ಇರುವಂಥ ಬೇರೆ ಬೇರೆ ಭಾಷಾ ಅಕಾಡೆಮಿಯವರು ಕೂಡ ಏನೋ ಭಾರೀ ಒಂದು ಉತ್ಸಾಹದಿಂದ ಈ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಹೌದು, ಈಗ ಇದರಲ್ಲಿ ಒಂದು 2-3 ವಿಚಾರಗಳಿದೆ. ನಾನು ಮೊದಲೇ ಇದನ್ನು ಪ್ರಾರಂಭ ಮಾಡಬೇಕಾದ್ರೆ ಇದರ ಅಸ್ಪಷ್ಟತೆ, ಗೊಂದಲದ ಬಗ್ಗೆ ಹೇಳಿದೆ. ಹೌದು, ನಮ್ಮ ದೇಶದಲ್ಲಿ ಈ ಭಾಷಾ ಮಾಧ್ಯಮದ ಗೊಂದಲ ಇನ್ನೂ ಮುಂದುವರೆದಿದೆ. ಒಂದು ವರ್ಗಕ್ಕೆ ಒಂದು ಭಾಷಾ ಮಾಧ್ಯಮ, ಇನ್ನೊಂದು ವರ್ಗಕ್ಕೆ ಸ್ಥಳೀಯ ಭಾಷಾ ಮಾಧ್ಯಮ ಅನ್ನೋದು ಸರಿಯಲ್ಲ. ಹೌದು, ಸರ್ಕಾರಿ ಶಾಲೆಯಲ್ಲಿ ಓದೋರು ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ. ನಮ್ಮ ದೇಶದ ಸಮಸ್ಯೆ ಏನು ಅಂತಂದರೆ, ಅಧಿಕೃತ ಭಾಷೆಗಳು, ನಮ್ಮ ಸಂವಿಧಾನದ ಪ್ರಕಾರ ಅಧಿಕೃತ ಭಾಷೆಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದ್ದರೂ ಕೂಡ ನಮ್ಮ ದೇಶದಲ್ಲಿ ಒಂದು ಭಾಷಾ ನೀತಿ ಇಲ್ಲ. ಸೂತ್ರ ಇದೆ, ನೀತಿ ಇಲ್ಲ. ನೀತಿ ಮಾಡೋದು ಕಷ್ಟ, ಅದಕ್ಕೆ ಇಲ್ಲ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಲೂ ಅಷ್ಟೇ ಹೇಳ್ಬೋದಿತ್ತು, ಸ್ಪಷ್ಟವಾಗಿ ಇದನ್ನು ನೀವು ಮಾಡಬೇಕು, ಇಲ್ಲ. ಎರಡೂ ಹೇಳಲಿಕ್ಕಾಗಲ್ಲ. ಸೂತ್ರ ಏನು? ತ್ರಿಭಾಷಾ ಸೂತ್ರ. ಇಂಗ್ಲಿಷ್, ಹಿಂದಿ, ಮತ್ತೊಂದು ಸ್ಥಳೀಯ ಭಾಷೆ, ರಾಜ್ಯ ಭಾಷೆ. ಕೆಲವು ರಾಜ್ಯಗಳನ್ನು ಒಪ್ಕೊಳ್ಳೇ ಇಲ್ಲ. ಹೀಗೆ ನಡ್ಕೊಳ್ತಾ ಬಂತು. ಕರ್ನಾಟಕ ಒಪ್ಕೊಂಡಿದೆ. ನಿನ್ನೆ ಒಂದು ಅಧ್ಯಯನ ವರದಿ ನೋಡಿದೆ, ತಮಿಳುನಾಡವರು ಹಿಂದಿ ಕಲಿದೇ ಹೋದರೂ ಕೂಡ ಕೇಂದ್ರೀಯ ಉದ್ಯೋಗದಲ್ಲಿ ಕರ್ನಾಟಕದವರಿಗಿಂತ ಸುಮಾರು 7% ಜಾಸ್ತಿ ಇದ್ದಾರೆ. ಕರ್ನಾಟಕದವರು ಹಿಂದಿ ಕಲಿತರೂ ಕೂಡ ಭಾಳ ಹಿಂದಿದ್ದಾರೆ. ಇಂಥ ಸಾಕಷ್ಟು ವಿರೋಧಾಭಾಸಗಳನ್ನು ನಾವು ನೋಡ್ತಾ ಇದ್ದೇವೆ. ಆಯಿತು, ಕರ್ನಾಟಕಕ್ಕೆ ಬರೋಣ. ಕನ್ನಡ ಬೇಕು ಅಂತ ಎಲ್ಲ ಪಂಡಿತರು, ನಮ್ಮ ಶಿಕ್ಷಣ ತಜ್ಞರು, ಅಕಾಡೆಮಿಗಳು ಹೇಳಿದ್ರು. ಈಗ ಮಾತೃಭಾಷೆ ವಿಷಯ ಬಂತು. ಈಗ ಒಂದು ಕನ್ಸೆನ್ಸಸ್ ಏನು ಬರ್ತಾ ಇದೆ ಅಂತಂದರೆ, ಮಾತೃಭಾಷೆ ಸದ್ಯಕ್ಕೆ ಆಗೋದು ಕಷ್ಟ. ಈಗ ನೀವು ಕೊಂಕಣಿ, ಅದು ಎರಡಿದೆ, ಕೊಂಕಣಿ, ತುಳು, ಇಂಥ ಭಾಷೆಯಲ್ಲಿ ನೀವು
ಪ್ರಾಥಮಿಕ ಶಿಕ್ಷಣ ಕೊಡಲಿಕ್ಕೆ ಇನ್ನೂ ಸಾಕಷ್ಟು ತಯಾರಿಗಳು ಬೇಕು, ಇನ್ನು ಸಾಕಷ್ಟು ಕಾಲ ಬೇಕು. ಈಗ ನಾವು ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋದೇನು, ಕಡೇ ಪಕ್ಷ ನಮ್ಮ ಪ್ರಾದೇಶಿಕ ಅಥವಾ ರಾಜ್ಯ ಭಾಷೆ ಕನ್ನಡ ಎಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಕನ್ನಡ ಎಲ್ಲರಿಗೂ ಗೊತ್ತಿದೆ ಅನ್ನೋ ಒಂದು ಇದು ಅಲ್ಲ, ಕಲಿಬೇಕು. ಗೊತ್ತಿಲ್ಲದರೂ ಕನ್ನಡ ಕಲಿಬೇಕು. IAS ಆಫೀಸರ್ಸ್ 3 ತಿಂಗಳಲ್ಲಿ ಕನ್ನಡ ಕಲಿತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ. ಹಾಗಾಗಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು. ಯಾರಿಗೆ ಕಡ್ಡಾಯ ಮಾಡೋದು? ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೂ ಕಡ್ಡಾಯ ಮಾಡಿದರು, ಖಾಸಗಿ ಶಾಲೆಗಳಿಗೂ ಕಡ್ಡಾಯ ಮಾಡಿದರು. ಗೋಕಾಕ್ ಚಳವಳಿ ನಂತರ, ನಾನು ನಿಮ್ಮನ್ನು ತುಂಬ ಹಿಂದೆ ತಗೊಂಡು ಹೋಗ್ತೇನೆ. ಗೋಕಾಕ್ ಚಳವಳಿ ನಂತರ ಇದು ಕಡ್ಡಾಯ ಆಯಿತು. ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವೇ ಕನ್ನಡದಲ್ಲಿ ಮಾಡಬೇಕು. ಇವತ್ತು ನಮ್ಮ ಎಲ್ಲ ಸಂವಾದಗಳಲ್ಲಿ ಉಳಿದ ಮಾತೃಭಾಷೆಯನ್ನು ಸದ್ಯಕ್ಕೆ ಬದಿಗಿರಿಸಿ ಕಡೇ ಪಕ್ಷ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಾದರೂ ಕೊಡಿ. ಕನ್ನಡ ಎಲ್ಲರಿಗೂ ಗೊತ್ತಿದೆ, ಅದು ನಾಡು ಭಾಷೆ ಮತ್ತು ಆಡು ಭಾಷೆ ಕೂಡ, ಅದು ಹೆಚ್ಚಿನ ನಮ್ಮ ಕರ್ನಾಟಕದಲ್ಲಿ ವಿಚಾರ. ಆದರೆ ಏನಾಯಿತು ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿತ್ತು. ಹೌದು, ಅದು ಸುಮಾರು 25 ವರ್ಷಗಳ ಕಾಲ ನಡೆದಿದೆ. 86ರಲ್ಲಿ ಕಡ್ಡಾಯ ಮಾಡಿರೋದು 2013ವರೆಗೂ ಹೀಗೆ ನಡೆದಿದೆ. ಎಲ್ಲ ಹೋರಾಟಗಳು ನಡೆದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಏನು, ನೀವು ಕಡ್ಡಾಯ ಮಾಡೋ ಹಾಗಿಲ್ಲ, ಭಾಷಾ ಮಾಧ್ಯಮವನ್ನು ನೀವು ಕಡ್ಡಾಯ ಮಾಡೋದು ಆರ್ಟಿಕಲ್ 19, 29, 30 ವಿರುದ್ಧವಾಗುತ್ತೆ. ಅದು ಪೋಷಕರ ಮಕ್ಕಳ ಆಯ್ಕೆ, ಅದು ಕಾನ್ಸ್ಟಿಟ್ಯೂಷನ್ ವಿಧಿ 350ಕ್ಕೆ ವಿರುದ್ಧವಾಗುತ್ತೆ. ಇದು ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ಮೂಲಭೂತವಾದಂಥ ಹಕ್ಕು, ಅದನ್ನು ನೀವು ಬದಲಾಯಿಸೋಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು. ಸರ್ಕಾರ ಏನು ಮಾಡಲ್ಲ, 2-3 ಬಾರಿ ಸಾಕಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನಗಳು ನಡೆದಿದೆ. ಸರ್ಕಾರಕ್ಕೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಇದರೊಳಗೆ. ಆಮೇಲೆ ಖಾಸಗಿಯಲ್ಲಿ ಇಂಗ್ಲೀಷ್ ಮಾಧ್ಯಮ, ಸರ್ಕಾರಿ ಒಳಗೆ ಕನ್ನಡ ಮಾಧ್ಯಮ ಅಂತ ಆಯಿತು. ಈಗ ಅಲ್ಲಿ ಒಂದು ಹೊಸ ಚಿಂತನೆ ಸ್ಟಾರ್ಟ್ ಆಯಿತು. ನಾವು ಮಾತ್ರ ಕನ್ನಡ ಮಾಧ್ಯಮ, ಇವರು ಇಂಗ್ಲೀಷ್ ಮಾಧ್ಯಮ ಓದಿ, ಇದಕ್ಕೆಲ್ಲ ಭ್ರಮೆಗಳು. ಏನು ಅಂತಂದರೆ ಇಂಗ್ಲೀಷ್ ಮಾಧ್ಯಮ ಓದೋರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ, ಅದ್ರ ಬಗ್ಗೆ ಆಳವಾದ ಅಧ್ಯಯನ ಎಲ್ಲೂ ಆಗಿಲ್ಲ. ಕನ್ನಡ ಮಾಧ್ಯಮದವರು ಕಲ್ತಲ್ಲಿ ಅವರು ಎಂಥ ಪ್ರತಿಭಾವಂತರಿದ್ದಾರೆ, ಅವರ ಸಾಧನೆಗಳು ಅನ್ನೋದ್ರ ಬಗ್ಗೆ ಕೂಡ ನಮ್ಮಲ್ಲಿ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಜನರನ್ನ ಮನವೊಲಿಸೋದು ಹೇಗೆ? ಈಗ ಜನಕ್ಕೆ ಬೇಕಾಗಿದ್ದು ಹಾಗೆ, ನನಗೆ ಇಂಗ್ಲೀಷ್ ಮಾಧ್ಯಮ ಬೇಕು ಅಷ್ಟೇ, ಕೊಡ್ತೀರೋ ಇಲ್ವಾ? ನಿಮ್ಮ ಭಾಗದಲ್ಲ ಚರ್ಚೆಗಳನ್ನೆಲ್ಲ TV ಚರ್ಚೆಗಳಲ್ಲಿ ಇಟ್ಕೊಳ್ಳಿ, ಸಂವಾದ ಮಾಡಿ. ನಮಗೆ ಅದೆಲ್ಲ ಬೇಡ, ನಮಗೆ ಬೇಕಾಗಿದ್ದು ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದವ. ಇವತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಾಗ ಮತ್ತೆ ಇದೇ ಸಮಸ್ಯೆಗೆ ನಾವು ವಾಪಸ್ ಬರ್ತಾ ಇದ್ದೀವಿ. ಇದೇ ಸಮಸ್ಯೆಗೆ ಮತ್ತೆ ಇದು ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಹೇಳ್ತಾವಲ್ಲ ಹಾಗೆ. ಈಗ ಆಸ್ ಫಾರ್ ಆಸ್ ಪಾಸಿಬಲ್ ಅಂದರೆ ಇಲ್ಲಿ ಈಗ ನಥಿಂಗ್ ಇಸ್ ಪಾಸಿಬಲ್. ಇದೇ ಅಷ್ಟು ಸಂವಿಧಾನದಲ್ಲಿ ಬದಲಾವಣೆ ತರಬೇಕಾದ್ರೆ ಎಲ್ಲ ರಾಜ್ಯಗಳ ಸಮ್ಮತಿಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಈ ರೀತಿಯಲ್ಲಿ ಒಂದು ಭಾಷಾ ನೀತಿಯನ್ನು ನಿರೂಪಿಸಿ ಜಾರಿಗೆ ತಂದು, ಅದು ಈ GST ತಂದ ಹಾಗೆ, ಆ ದೃಷ್ಟಿಯಲ್ಲಿ ಮಾತ್ರ ಶಿಕ್ಷಣ ಮಾಧ್ಯಮದ ಗೊಂದಲವನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಈ ನಮ್ಮ ರಾಷ್ಟ್ರೀಯತೆಯ ಏನು ಒಂದು ಪರಿಕಲ್ಪನೆ ಭಾಷಾ ಮಾಧ್ಯಮದ ಮೂಲಕ ಬರಬೇಕು ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳ್ತದೆ, ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ಇದು ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ. ಇದನ್ನು ಅನೇಕ ತಜ್ಞರು ಇದನ್ನು ಅನುಮೋದಿಸಿದ್ದಾರೆ. ಉದಯ್ ಕುಮಾರ್ ಸರ್, ಈಗ ಬಹಳಷ್ಟು ವಿಚಾರಗಳನ್ನು ನರಹರಿಯವರು ಎತ್ತಿದ್ರು. ಈಗ ಆ ಗೊಂದಲಗಳು ಇರುವ ಹಾಗೆಯೇ ಬಹುಶಃ ಇವತ್ತು ಕೂಡ ನಾವು ಅತ್ಯುತ್ತಮವಾದಂತಹ ಕನ್ನಡ ಶಾಲೆಗಳನ್ನು ಕಾಣ್ತಾ ಇದ್ದೇವೆ. ಕನ್ನಡ ಶಾಲೆಗಳಲ್ಲಿ ಸಮಸ್ಯೆ ಇರುವುದು ಮಾಧ್ಯಮದ್ದಲ್ಲ, ಸಮಸ್ಯೆ ಇರುವುದು ಮೂಲಭೂತ ಸೌಕರ್ಯಗಳದ್ದು, ಸಮಸ್ಯೆ ಇರುವುದು ಒಳ್ಳೆಯ ಶಿಕ್ಷಕರನ್ನ ಒದಗಿಸಿಕೊಡುವಂಥದ್ದು. ಬಹುಶಃ ನಮ್ಮ ಸರ್ಕಾರ ಮತ್ತು ನಮ್ಮ ಸಮಾಜ, ಸರ್ಕಾರದ ಸಂಸ್ಥೆಗಳು, ಸರ್ಕಾರದ ಶಾಲೆಗಳು ಸರಿಯಾದ ರೀತಿಯಲ್ಲಿ ನಡೆಯುವ ಹಾಗೆ ಒಂದು ನಿರ್ಧಾರವನ್ನು ಮಾಡಿದರೆ ಅಥವಾ ಇಚ್ಛಾಶಕ್ತಿಯನ್ನು ತೋರಿಸಿದರೆ ಖಂಡಿತವಾಗಿಯೂ ಇದನ್ನು ನಾವು ದೀರ್ಘಾವಧಿಯಲ್ಲಿ ಪರಿಹರಿಸಬಹುದು, ಬಹಳಷ್ಟು ಮಟ್ಟಿಗೆ ಅದನ್ನು ಸಹಬಂದಿಗೆ ತರಬಹುದು ಅಂತ ನಾನು ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಈ ನಡುವೆನೇ ಈಗ ನಿಮ್ಮ ಅನುಭವದ ನೆಲೆಯಲ್ಲಿ ನಾನು ಕೇಳುವಂಥದ್ದು, ಈಗ ಉನ್ನತ ಶಿಕ್ಷಣ ಮತ್ತು ಮಾತೃಭಾಷೆ ಈ ವಿಚಾರಕ್ಕೆ ಬಂದಾಗ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಉನ್ನತ ಶಿಕ್ಷಣದಲ್ಲಿ ಅದನ್ನು ಮಾತೃಭಾಷೆಯಲ್ಲೇ ಕೊಡಬೇಕು ಅಂತ ಹೇಳೋದ ನಿಲುವನ್ನು ನಾನು ಒಪ್ಪೋದಿಲ್ಲ. ಯಾಕೆಂತ ಹೇಳಿದರೆ ಮಾತೃಭಾಷೆಯಲ್ಲಿ ಉನ್ನತ ಶಿಕ್ಷಣವನ್ನು ಕೊಡುವುದಕ್ಕೆ ಬೇಕಾದಷ್ಟು ಕೃಷಿಯನ್ನು ನಾವು ಮಾಡಿದ್ದೇವಾ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಕೇಳಬೇಕಾಗತ್ತೆ. ಬಹುಶಃ ಇವತ್ತು ಅರ್ಥಶಾಸ್ತ್ರ ಇರ್ಬೋದು, ರಾಜಕೀಯ ಶಾಸ್ತ್ರ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು,
ಅಥವಾ ರಸಾಯನಶಾಸ್ತ್ರ ಇರ್ಬೋದು, ಈ ಅಧ್ಯಯನ ಶಿಸ್ತುಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಧ್ಯಯನ ಮಾಡುವಂತಹ ಸಂಶೋಧನಾತ್ಮಕವಂಥ ವಿಚಾರಗಳನ್ನು ನಾವು ಎಷ್ಟು ಮಾತೃಭಾಷೆಗೆ ತಂದಿದ್ದೇವೆ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ಕೇಳಬೇಕಾಗುತ್ತೆ. ಪ್ರಾಯಶಃ ನನಗನ್ನಿಸುತ್ತೆ ನಮ್ಮ ಅಕಾಡೆಮಿಗಳು, ನಮ್ಮ ಬೇರೆ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ನಾವು ಭಾಷೆಯ ಮೇಲೆ ಖಂಡಿತವಾಗಿಯೂ ಒಂದು ಪ್ರೇಮ ನಮಗೆ ಇರಲೇಬೇಕು. ಯಾಕಂದರೆ ಅದು ನಾವು ನಮ್ಮ ತಾಯಿ ಭಾಷೆ, ಆ ಭಾಷೆಯನ್ನು ಬಿಟ್ಟು ನಮ್ಮ ಸಂಸ್ಕೃತಿ ಇರೋದಿಲ್ಲ. ನಮ್ಮ ಸಂಸ್ಕೃತಿಯ ಬೇರುಗಳು ಇರೋದೇ ನಮ್ಮ ತಾಯಿ ಭಾಷೆಯ ಮೂಲಕ. ಅದರ ಒಟ್ಟಿಗೇ ನಮಗೆ ಉದ್ಯೋಗವನ್ನು ದೊರಕಿಸ್ಕೊಡುವಂಥ, ಅನ್ನವನ್ನು ದೊರಕಿಸ್ಕೊಡುವಂಥ ಈ ಸಮಾಜದ ಇತರ ಸಂಸ್ಕೃತಿಗಳ ಒಟ್ಟಿಗೆ ಒಂದು ಸೇತುವೆ ಆಗಬಲ್ಲಂಥ ಭಾಷೆಯ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಸರ್ ಮುಂದುವರಿಸಿ. ಒಂದು ವಿಚಾರವನ್ನು ನಾನು ಇಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಭಾಷಾ ಮಾಧ್ಯಮ ಬೇರೆ, ಭಾಷೆ ಕಲಿಯೋದು ಬೇರೆ. ಹೌದು, ಭಾಷೆಗಳನ್ನು ಕಲಿಬೇಕು. ಇವತ್ತು ಬೇರೆ ಭಾಷೆಗಳನ್ನು ಬರೀ ರಾಷ್ಟ್ರೀಯ ಭಾಷೆಗಳು ಒಂದೇ ಅಲ್ಲ, ಅಂತಾರಾಷ್ಟ್ರೀಯ ಭಾಷೆಗಳು ಕೂಡ ಸಾಕಷ್ಟು ಬೇಡಿಕೆ ಇದೆ. ಈಗ ಚೀನಾ ಭಾಷೆ ಕಲ್ತ್ರೆ ಅಲ್ಲಿ ಅವಕಾಶ ಇದೆ, ಜರ್ಮನ್ ಕಲ್ತ್ರೆ ಅವಕಾಶ ಇದೆ, ಫ್ರೆಂಚ್ ಕಲ್ತ್ರೆ ಅವಕಾಶ ಇದೆ. ಇದು ಬೇರೆ. ನೀವು ಉನ್ನತ ಶಿಕ್ಷಣ ಹಂತಕ್ಕೆ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಪ್ರಬುದ್ಧತೆ ಜಾಸ್ತಿ ಆಗಿದೆ. ನಿಮಗೆ ವಿಷಯದ ಕಲಿಕೆ ಮತ್ತು ಗ್ರಹಿಕೆ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಗ್ರಹಿಸ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ. ಈಗ ನೀವು ಕರ್ನಾಟಕವನ್ನೇ ಉದಾಹರಣೆ ತಗೊಂಡ್ರೆ, ಉನ್ನತ ಶಿಕ್ಷಣದಲ್ಲಿ ಭಾಷಾ ಮಾಧ್ಯಮ ಹೆಚ್ಚು ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ಕನ್ನಡ ಮಾಧ್ಯಮ ಇದೆ ಉನ್ನತ ಶಿಕ್ಷಣದಲ್ಲಿ. ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಎಲ್ಲ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕೂಡ ಪ್ರಶ್ನೆಗಳಿವೆ. ಪದವಿ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮ ಇದೆ. ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಇದೆ. ಉದಯ್ ಕುಮಾರ್ ಹೇಳಿದ ಒಂದು ಮಾತು ಸರಿ, ಏನು ಅಂತಂದ್ರೆ ಕನ್ನಡ ಪಠ್ಯ ಪುಸ್ತಕಗಳು ಅಥವಾ ಕನ್ನಡ ಈ ನಾವೇನು ರೆಫರೆನ್ಸ್ ಬುಕ್ಸು ಅಥವಾ ಆಳವಾಗಿ ಅಧ್ಯಯನ ಮಾಡಿದ ಸಂಶೋಧನಾತ್ಮಕ ಅಂತ ಪುಸ್ತಕಗಳು ಕನ್ನಡದಲ್ಲಿ ಕೊರತೆ ಇದೆ. ಆದರೆ ಈಗ ಡಿಜಿಟಲ್ ಇದೆ. ಡಿಜಿಟಲ್ ಟ್ರಾನ್ಸ್ಲೇಷನ್ ವರ್ಕ್ ತುಂಬ ನಮ್ಮ ದೇಶದಲ್ಲಿ ಚೆನ್ನಾಗಿ ನಡೀತಾ ಇದೆ. ಏನು ಅಂದರೆ ಯಾವುದೇ ಪ್ರಪಂಚದ ಯಾವುದೇ ಭಾಷೆಯಲ್ಲಿರ್ತಕ್ಕಂಥ ಯಾವುದೇ ಪುಸ್ತಕವನ್ನು ಕನ್ನಡಕ್ಕೆ ರೂಪಾಂತರ ಮಾಡೋದು, ಟ್ರಾನ್ಸ್ಲೇಟ್ ಮಾಡೋದು, ಅನುವಾದಿಸ ಮಾಡೋದು ಭಾಳ ಸುಲಭವಾಗಿ ಮಾಡ್ತಕ್ಕಂಥ, ಈಗ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ಡಿಜಿಟಲ್ ವೇದಿಕೆ ಈಗ ತಯಾರಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ರಾಜ್ಯ ಸರ್ಕಾರ ಅನುವಾದ ಅಧ್ಯಯನಕ್ಕೆ ಬಹಳ ದೊಡ್ಡ ಮಟ್ಟದ ಬೇಡಿಕೆ, ಬಹಳ ದೊಡ್ಡ ಬೇಡಿಕೆನೂ ಇದೆ. ಅದಕ್ಕೆ ಅದು ತಂತ್ರಜ್ಞಾನ ಗೊತ್ತಿರಬೇಕು ಮತ್ತು ಭಾಷೆ ಸಹ ನಿಮ್ಗೆ ಗೊತ್ತಿರಬೇಕು, ಸಾಧ್ಯತೆ ಇದೆ. ಹಾಗಾಗಿ ಉನ್ನತ ಶಿಕ್ಷಣದಲ್ಲಿ ಭಾಷಾ ಮಾಧ್ಯಮ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತ್ರ ಭಾಷಾ ಮಾಧ್ಯಮ ಸಮಸ್ಯೆ ಆಗ್ತಾ ಇದೆ. ಈಗ ಅದು ಸರಿ, ಅದು ಸರಿ. ಜೊತೆಗೆ ಕೆಲವು ಮೆಟ್ರೋ ಸಿಟಿಗಳು ಇನ್ನೊಂದೇನಾಗಿದೆ ಅಂದರೆ, ಈಗ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳಲ್ಲಿ ಕನ್ನಡದವರಿಗೆ ಸಾಕಷ್ಟು ಅವಕಾಶ ಸಿಗ್ತಾ ಇದೆಯಾ, ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ಅಂತ ಸಾಕಷ್ಟು ಅಂಥ ಪ್ರಯತ್ನಗಳು ಕೂಡ ನಡೆದಿವೆ. ಈಗ IAS ಅಂತಿಮ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೀಬಹುದು. ಕನ್ನಡದಲ್ಲೇ ಬರೆದವರು ಕೂಡ IAS ಆಫೀಸರ್ ಆಗಿದ್ದಾರೆ. ಆದರೆ ಅವರ ಪ್ರಿಲಿಮಿನರಿ ಪರೀಕ್ಷೆ ಇದೆಯಲ್ಲ, ಅದು ಕನ್ನಡದಲ್ಲಿ ಇಲ್ಲ. ಅದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರೋದ್ರಿಂದ ಅದು ಇನ್ನೂ ಇಂಗ್ಲಿಷ್ನಲ್ಲಿದೆ. ಆ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ಇನ್ನೂ ಕೂಡ ನಡೀತಾ ಇವೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಇಡೀ ರಾಷ್ಟ್ರದಲ್ಲೇ ಕೂಡ ಈ ಭಾಷೆ ಅನ್ನೋದ್ರ ಬಗ್ಗೆ, ಭಾಷೆಯ ಅಳಿವು ಉಳಿವಿನ ಬಗ್ಗೆ ಮತ್ತು ಆ ಭಾಷೆಯ ಬರೀ ಪ್ರೇಮ ಅನ್ನೋದು ಸಾಮಾಜಿಕವಾಗಿ ವ್ಯಕ್ತಪಡಿಸಿ ಸಾಕಾಗೋದಿಲ್ಲ. ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿಯೂ ಬೆಳಿಬೇಕು. ಶಿಕ್ಷಣದಲ್ಲಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಆದ್ಯತೆ ಮತ್ತು ಪ್ರಾಧಾನ್ಯತೆ ದೊರೆಯಬೇಕು, ಅವಕಾಶಗಳು ಸಿಗಬೇಕು. ಆ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಎಸ್. ಓಕೆ, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ರಾಷ್ಟ್ರೀಯ ಶಿಕ್ಷಣ ನೀತಿಯ ಈ ಒಂದು ವಿಚಾರದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ನಮ್ಮ ಇದು ಸರಣಿ ಸಂವಾದ. ನಿರಂತರವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಜನರಿಗೆ, ನಾಗರಿಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಒಂದಷ್ಟು ಅರಿವುಗಳು ಮೂಡಬೇಕು ಅನ್ನೋ ವಿಚಾರದಿಂದಲೇ ನಾವು ನಿರಂತರವಾಗಿ ಮತ್ತೆ ಈ ಒಂದು ಶಿಕ್ಷಣ ನೀತಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪ್ರೊಫೆಸರ್ ಎಂ ನರಹರಿ ಅವರು ಮತ್ತು ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರವರು ಇದ್ದಾರೆ. ಈಗಾಗಲೇ ನಾವು ಭಾಷಾ ಮಾಧ್ಯಮ ಮತ್ತು ಒಂದು ಭಾಷೆ ಹಾಗೆ ಅಧ್ಯಯನ ಮಾಡುವ ಈ ಎಲ್ಲ ವಿಚಾರವಾಗಿ ಮಾತಾಡಿದೆವು.
ಸೊ ಈಗ ನಾನು ಮತ್ತೆ ಇವತ್ತಿನ ಈ ಒಂದು ಚರ್ಚೆ ಸಂದರ್ಭದಲ್ಲಿ ಪದವಿ ಶಿಕ್ಷಣಕ್ಕೆ ಬರುವ ಸಂದರ್ಭದಲ್ಲಿ ನೇರವಾಗಿ ಕೇಳೋದು ಸರ್, ನಮಗೆ ಈ ತನಕ ಇದ್ದಂಥ ಸವಾಲುಗಳು ಅಥವಾ ಇದ್ದಂಥ ಕೊರತೆಗಳು ಮತ್ತು ಇವತ್ತಿನ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಅದಕ್ಕೆ ತೋರ್ತಾ ಇರುವಂಥ ಬದಲಾವಣೆಗಳು ಅಥವಾ ಪರಿಹಾರಗಳು ಏನಿರ್ಬೋದು ಅಂತ. ಅಲ್ಲ, ಅದು ಸ್ಟ್ರಕ್ಚರಲ್ ಚೇಂಜ್ ಅಂತ ಹೇಳ್ತೇವಲ್ಲ, ಅದಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಇಂಪ್ಲಿಮೆಂಟ್ ಆಗಿದೆ ಅಲ್ಲ ಅಂತ, ಅದು ನೀತಿಯಲ್ಲಿ ಇದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಇಡೀ ಆಮೂಲಾಗ್ರವಾಗಿ ನಮ್ಮ ಉನ್ನತ ಶಿಕ್ಷಣವನ್ನು ಬದಲಾಯಿಸ್ತಕ್ಕಂಥ, ಅದರ ರಚನಾತ್ಮಕವಾಗಿ ಯಾವ ಸ್ಥಿತಿ ಇತ್ತೋ ಅದನ್ನೇ ಬದಲಾಯಿಸಬೇಕು. ಹೇಗೆ ಅಂತಂದರೆ, ಇದು ವಿದ್ಯಾರ್ಥಿ ಕೇಂದ್ರಿತ ಉನ್ನತ ಶಿಕ್ಷಣ ಆಗಬೇಕು. ನಾವು ಏನನ್ನ ಅವಕಾಶವನ್ನು ಕೊಡ್ತೇವೋ ಅದನ್ನು ಮಾತ್ರ ಅವ್ರು ಕಲಿಬಾರ್ದು. ಅವರಿಗೆ ಯಾವುದು ಇಷ್ಟ ಇದೆಯೋ ಅದನ್ನು ಕಲಿಬೇಕು. ಮತ್ತು ಯಾವುದೇ ಒಂದು ಶಿಸ್ತಿನ ಮಿತಿಗೆ ಅವರು ಒಳಪಡಬಾರ್ದು. ಆರ್ಟ್ಸು ಬಹುಶಿಸ್ತೀಯ ಅಂತ ಬಂತು. ವಿಚಾರಗಳೆಲ್ಲ ತುಂಬ ಚೆನ್ನಾಗಿದೆ, ಅಂದರೆ ಮಾತಾಡ್ಲಿಕ್ಕೆ ಚೆನ್ನಾಗಿದೆ. ಮತ್ತು ಜನರ ಇದ್ರ ಬಗ್ಗೆ ಇಷ್ಟು ಅವಕಾಶಗಳು ನಮ್ಗೆ ಸಿಗ್ತದ, ಇದು ಖಂಡಿತ ಇದು ಜಾರಿಗೆ ಬರ್ತದ ಅನ್ನೋ ಒಂದು ಕುತೂಹಲ ಕೂಡ ಬೇರೆ ಬೇರೆ ಶಿಸ್ತಿಗೆ ಬೇರೆ ಬೇರೆ ಯೂನಿವರ್ಸಿಟಿ ಆಯಿತು, ಕನ್ನಡ ಆಯಿತು, ಜಾನಪದ ಆಯಿತು, ಸಂಗೀತ ಆಯಿತು, ನೃತ್ಯ ಆಯಿತು, ಮಹಿಳಾ ಆಯಿತು. ಈಗ ಮತ್ತೇನು ಮಾಡಿದೆ, ಈಗ ಬಹು ಶಿಸ್ತೀಯ ಅಂತ ವಾಪಸ್ ಮೆಡಿಕಲ್ ಆಯಿತು, ಇಂಜಿನಿಯರಿಂಗ್ ಆಯಿತು, ಎಲ್ಲ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಾಗಿ ಈಗ ಎಲ್ಲ ವಿಶ್ವವಿದ್ಯಾನಿಲಯಗಳು ಬಹು ಶಿಸ್ತಿನ ವಿಷಯಗಳ ವಿಶ್ವವಿದ್ಯಾನಿಲಯಗಳು ಆಗಬೇಕು. ಇದು ವಿದ್ಯಾರ್ಥಿ ಕೇಂದ್ರಿತವಾದಂಥ ಒಂದು ಶಿಕ್ಷಣ. ಇದಕ್ಕೆ ಚಾಯ್ಸ್ ಬೇಸ್ಡ್ ಅಂತ ಹೇಳ್ತಾರೆ. ಅದು ಕ್ರೆಡಿಟ್ ಸಿಸ್ಟಮನ್ನು ನಾವು ಏನು ಜಾರಿಗೆ ತಂದಿದೆ ಅದನ್ನು ಚಾಯ್ಸ್ ಬೇಸ್ಡ್ ಮಾಡಬೇಕು. ಮತ್ತು ಅವರಿಗೆ ಯಾವುದೇ ಗಡಿ ರೇಖೆಗಳನ್ನು ಮೀರಿ ಶಿಕ್ಷಣ ಕೊಡಬೇಕು. ಎಕನಾಮಿಕ್ಸ್ ತಗೊಂಡವನು ಫಿಸಿಕ್ಸ್ ತಗೊಳ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಬೋದು, ಮ್ಯಾಥಮೆಟಿಕ್ಸ್ ತಗೊಳ್ಬೋದು ಅಂತ ಒಂದು ವಿಶಾಲವಾದ ಪರಿಕಲ್ಪನೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇರೋದು ಸತ್ಯ. ಎರಡನೇದು, ಇದು 3 ವರ್ಷದ್ದಾಗಬೇಕೋ 4 ವರ್ಷದ್ದಾಗಬೇಕೋ ಅನ್ನೋದು ಕೂಡ ವಿಚಾರ ಇದೆ. ಇದು 4 ವರ್ಷದ ಪದವಿ ಶಿಕ್ಷಣದ ಬಗ್ಗೆ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಸ್ಪಷ್ಟವಾಗಿ ಇದು ಹೇಗಿರಬೇಕು ಅಂತ ಹೇಳಿದೆ. 3 ವರ್ಷದ ಪದವಿಯನ್ನು ಹೇಗೆ ಮುಂದುವರಿಸಬೇಕು ಅನ್ನೋದನ್ನು ಕೂಡ ಹೇಳಿದೆ. ಇದೇ ಸೆಮಿಸ್ಟರ್ ಪದ್ಧತಿಯನ್ನೇ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಅದು ಒತ್ತು ಕೊಟ್ಟಿದೆ. ಪರೀಕ್ಷೆ ವಿಚಾರಕ್ಕೆ ಬರುವಾಗ, ಪರೀಕ್ಷೆ ವಿಚಾರಗಳಿಗೆ ಬರಬೇಕಾದ್ರೆ ಅದು ಅವರು 2 ವಿಚಾರಗಳನ್ನು ಭಾಳ ಹೇಳಿದ್ದಾರೆ. ಒಂದು ಏನು ಅಂದರೆ, ಈಗಿನ ಪರೀಕ್ಷಾ ಪದ್ಧತಿ ರೋಟ್ ಲರ್ನಿಂಗ್ ಅಂತ ಹೇಳ್ತೇವೆ ನಾವು. ರೋಟ್ ಲರ್ನಿಂಗ್ ಅಂತಂದರೆ ನಮಗೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು, ನೆನಪಿನ ಶಕ್ತಿ ಇಲ್ಲಾದರೂ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಿ ಪರೀಕ್ಷೆಯಲ್ಲಿ, ಈಗ ಪರೀಕ್ಷೆ ನಮ್ಮ ಇಡೀ ಜೀವನದ ಒಂದು ಬಹಳ ಮುಖ್ಯವಾದಂಥ ಸಮಯ. ಈ ಪರೀಕ್ಷೆ ಸಮಯ ಅನ್ನೋದು ಅದು ಸರಿಯಾಗಿ ನಡೆದರೆ ಇಡೀ ಜೀವನವೇ ಸರಿಯಾಯಿತು ಅನ್ನೋ ಭಾವನೆ ಇಲ್ಲಿವರೆಗೆ ಇತ್ತು. ಅದು ರೋಟ್ ಲರ್ನಿಂಗ್. ಭಾಳ ಕಷ್ಟ. 1 ತಿಂಗಳು ನಾವೆಲ್ಲ ಓದಿದ್ದು ಹಾಗೆ. ಈಗ ಪಾಪ ನಾವು ಈಗ ಬೇರೆಯವ್ರಿಗೆ ಉದ್ದೇಶ ಮಾಡ್ತಾ ಇದ್ದೇವೆ. ನಾವು ಓದಿದ್ದು ಹಾಗೆ 1 ತಿಂಗಳು 1.5 ತಿಂಗಳು ಓದಿ ಪರೀಕ್ಷೆಯಲ್ಲಿ ಅದ್ರ ಯಾಕಂದರೆ ನಮಗೆ ಅದು ಪರೀಕ್ಷೆ ಪ್ರಧಾನವಾಗಿತ್ತು. ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದರೆ ನಮ್ಮ ಜೀವನ ಒಳ್ಳೆಯದಾಗಿತ್ತು. ಈಗ ಅದು ಆ ರೋಟ್ ಲರ್ನಿಂಗಿನ ಬದಲಾಗಿ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಸಿಸ್ಟಮ್, ಇವ್ಯಾಲ್ಯೂಯೇಷನ್ ಸಿಸ್ಟಮನ್ನು ತನ್ನಿ, ಮತ್ತು ಒಬ್ಬ ವಿದ್ಯಾರ್ಥಿಯ ಅಳತೆಗೋಲುಗಳನ್ನು ಬದಲಾಯಿಸಿ ಕೇವಲ ಒಂದೇ ಒಂದು ಪರೀಕ್ಷೆಗೆ ಅದು ಸೀಮಿತಗೊಳಿಸಬೇಡಿ. ಎಲ್ಲ ಚಟುವಟಿಕೆಗಳನ್ನು ನೀವು ಒಂದು ಶಿಸ್ತಿಗೆ, ಒಂದು ವ್ಯಾಪ್ತಿಗೆ, ಒಂದು ಚೌಕಟ್ಟಿಗೆ ತನ್ನಿ. ಅದು ಅವರಿಗೆ ಪರಿಣಾಮಕಾರಿಯಾಗಿ ಕಲೀಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಇದು ಹೆಚ್ಚು ನನಗೆ ಉನ್ನತ ಶಿಕ್ಷಣ ನೀತಿಯಲ್ಲಿ ಕಾಣ್ತಾ ಇದೆ. ಇದನ್ನು ಅನುಷ್ಠಾನಗೊಳಿಸೋ ಬಗ್ಗೆ ಇನ್ನೊಂದು ಚರ್ಚೆನ ಮಾಡೋಣ. ಹೌದು, ಖಂಡಿತವಾಗಿ ಅನೇಕ ತುಂಬ ವಿಚಾರಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡಬೇಕಾದದ್ದೇ ಇದು. ಉದಯ್ ಕುಮಾರ್ ಸರ್, ನೀವೇನು ಹೇಳ್ತೀರಿ? ಈಗ ನಾವು ಆಮೂಲಾಗ್ರವಾದಂಥ ಬದಲಾವಣೆಯನ್ನು ತರಬೇಕು. ಶಿಕ್ಷಣವನ್ನು ಒಂದು ಗಂಭೀರವಾದ ಕ್ಷೇತ್ರವಾಗಿ ಪರಿಗಣಿಸಿ ಮುಂದಿನ ತಲೆಮಾರನ್ನು ಸಿದ್ಧಪಡಿಸುವ ಮತ್ತು ನಮ್ಮ ಈ ದೇಶದ ಸಂಸ್ಕೃತಿಯನ್ನು, ದೇಶದ ಶಕ್ತಿಯನ್ನು ಮುನ್ನಡೆಸುವಂಥ ಒಂದು ಬಹಳ ಸದೃಢವಾದಂಥ ನಾಯಕತ್ವ ಮೂಡಿ ಬರುವ ರೀತಿಯಲ್ಲಿ ಶಿಕ್ಷಣ ಆಗಬೇಕು ಅಂತ ಹೇಳುವಂಥ ಒಂದು ಆಶಯ ಇದೆ.
ನನಗೆ ಇಲ್ಲಿ ನೆನಪಾಗೋದು, ಬಹುಶಃ ನಮ್ಮ ಸಂವಿಧಾನವನ್ನು ನಾವು ರಚನೆ ಮಾಡುವಾಗಲೂ ಕೂಡ ನಮಗೆ ಬಹಳ ದೊಡ್ಡ ಆಶಯ ಇತ್ತು. ಆದರೆ ಸ್ವಾತಂತ್ರ್ಯ ಬಂದು 70 ವರ್ಷ ಆದಮೇಲೂ ಕೂಡ ನಮ್ಮಲ್ಲಿ ಈಗಲೂ ಎಷ್ಟು ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ, ಎಷ್ಟು ನಾವು ಶಿಕ್ಷಣವನ್ನು, ಎಷ್ಟು ಜನಕ್ಕೆ ನಾವು ಶಿಕ್ಷಣವನ್ನು ಕೊಡೋಕ್ಕೆ ಸಾಧ್ಯ ಆಯಿತು. ಈಗ ಉನ್ನತ ಶಿಕ್ಷಣ ವಲಯದಲ್ಲಿ 20ರವರೆಗೆ ನಮ್ಮ ಗ್ರಾಸ್ ಎನ್ರೋಲ್ಮೆಂಟ್ ರೇಟ್ ಹೋಗಿದೆ. ನಾವು ಇನ್ನೂ ಅದನ್ನು ಒಂದು 50ರಕ್ಕೆ, ಮುಂದುವರೆದ ದೇಶಗಳಿಗೆ 70ರಿಂದ 80ರವರೆಗೆ ಇದೆ. ನಾವು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಆ ಹಂತಗಳಲ್ಲಿ ಅಂದರೆ ಈಗ ಈ ಉದ್ದೇಶಗಳನ್ನು, ಅಂದರೆ ಬಹು ಆಯ್ಕೆಯ ವಿಷಯವನ್ನು ನಾವು ತಗೊಂಡ್ರೆ, ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತಗೊಂಡ್ರೆ, ಕಾಲೇಜುಗಳ ಸಂಖ್ಯೆಯನ್ನು ತಗೊಂಡ್ರೆ, ಭಾಳ ದೊಡ್ಡ ಮಟ್ಟದಲ್ಲಿ ಈ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ. ಈ 20% 25% ಕೂಡ ಬಹಳ ದೊಡ್ಡ ಸಂಖ್ಯೆ. ಅವರನ್ನೇ ನಮಗೆ ಇವತ್ತು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಯೇ ನಾವು ಅಕಾಡೆಮಿಕ್, ನಮ್ಮ ಶೈಕ್ಷಣಿಕ ವರ್ಷದ ಒಂದು ಕ್ಯಾಲೆಂಡರ್ ಮಾಡಲಿಕ್ಕೆ ನಾವು ಬಹಳ ಪರದಾಡ್ತಾ ಇದ್ದೇವೆ. ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಬೇರೆ ಬೇರೆ ಥರದ ಸಮಸ್ಯೆಗಳಿರ್ತವೆ. ಸೊ ಇದೆಲ್ಲವನ್ನು ಒಂದು ಶೈಕ್ಷಣಿಕ ವರ್ಷವನ್ನು ಪ್ಲ್ಯಾನ್ ಮಾಡಿ ಅಲ್ಲಿ ಪಠ್ಯಗಳನ್ನು ಮೂರೈಸುವುದು, ಚಟುವಟಿಕೆಗಳನ್ನು ನಡೆಸುವಂಥದ್ದು, ಕಾಲಕಾಲಕ್ಕೆ ಪರೀಕ್ಷೆಯನ್ನು ನಡೆಸುವಂಥದ್ದು, ಮುಂದೆ ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕೆ ಅವರನ್ನು ತಯಾರು ಮಾಡಿ ಕಳಿಸುವಾಗ ಈ ಹಂತದಲ್ಲಿ ನಾವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ನಮಗೆ ಇರೋದು ಉನ್ನತ ಹೊಸ ಶಿಕ್ಷಣ ನೀತಿಯಲ್ಲಿರುವಂಥ ಆಶಯಗಳ ಬಗ್ಗೆ ನಮಗೆ ಸಂಪೂರ್ಣ ಸಂತೋಷ ಇದೆ, ಸಹಮತ ಇದೆ. ಒಂದು ಸ್ವಲ್ಪ ತೊಂದರೆಗಳು ಇರಬಹುದು, ಅದನ್ನು ಸುಧಾರಿಸ್ಕೊಂಡು ಹೋಗ್ಬೋದು. ಆದರೆ ಇದನ್ನು ಅನುಷ್ಠಾನಕ್ಕೆ ತರುವ ವ್ಯವಸ್ಥೆ ಎಲ್ಲಿದೆ ಅಂತೇಳಿ. ಯಾಕೆಂತ ಹೇಳಿದ್ರೆ ಇವತ್ತಿನ ಶಿಕ್ಷಣ ವಲಯವನ್ನು ನಾವು ಗಮನಿಸಿದರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಭಾಳಷ್ಟು ಸಂಕಟಗಳನ್ನು ವಿದ್ಯಾರ್ಥಿಗಳು, ಶಿಕ್ಷಕರು, ಆಡಳಿತ ಮಂಡಳಿ ನಾವು ಎದುರಿಸ್ತಾ ಇದ್ದೇವೆ. ಇಂತಹ ವಾತಾವರಣದಲ್ಲಿ ನಾವು ಇದನ್ನು ಹೇಗೆ ಅನುಷ್ಠಾನಕ್ಕೆ ಪರಿಣಾಮಕಾರಿಯಾಗಿ ತರ್ತಾವೆ ಅಂತ ಹೇಳುವಂತಹ ಒಂದು ದೊಡ್ಡ ಪ್ರಶ್ನೆಯೋ ಕುತೂಹಲವೋ ನಮ್ಮಲ್ಲಿ ಇದೆ ಅಂತ ಹೇಳುವಂಥದ್ದನ್ನ ಒಂದೇ ಒಂದು ಅಂಶವನ್ನು ಸೇರಿಸ್ಕೊಂಡು, ನಾವು ಓದಬೇಕಾದ್ರೆ ಅದು ಜ್ಞಾನ ಸಂಗ್ರಹಕ್ಕೆ ಹೆಚ್ಚು ಒತ್ತು, ಕೌಶಲ್ಯಗಳಿಗೆ ಹೆಚ್ಚು ಒತ್ತಿರಲಿಲ್ಲ. ಮಾತಾಡ್ಲಿಕ್ಕೆ ಬರ್ತದೋ, ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಬರ್ತದೋ, ಡಿಸಿಷನ್ ಮೇಕಿಂಗ್ ಇದೆಯೋ, ಭಾಷೆ ಬಗ್ಗೆ ಹತೋಟಿ ಇದೆಯೋ, ಮಾತಾಡೋ ರೀತಿ, ಕಮ್ಯುನಿಕೇಷನ್ ಎಬಿಲಿಟಿ ಇದೆಯೋ, ಇಂಥ ವಿಷಯಗಳಿಗೆ ಹೆಚ್ಚು ಒತ್ತಿರಲಿಲ್ಲ. ಆದರೆ ಇವತ್ತು ವ್ಯಕ್ತಿತ್ವ ಮತ್ತು ರಾಷ್ಟ್ರವನ್ನು ಕಟ್ಟೋ ಜೊತೆಗೆ ಅದಕ್ಕಿಂತಲೂ ಭಾಳ ಮುಖ್ಯವಾಗಿ ಬದುಕನ್ನು ಕಟ್ಕೊಳ್ಳೋಂಥ ಶಿಕ್ಷಣದ ಬಗ್ಗೆ ನಮ್ಮ ಪೋಷಕರಾಗಲಿ, ನಮ್ಮ ವಿದ್ಯಾರ್ಥಿಗಳಾಗಲಿ ಹೆಚ್ಚು ಬಯಸ್ತಾರೆ. ಅಂದರೆ ಸ್ವಾಭಾವಿಕವಾಗಿದೆ. ಈಗ ಎಷ್ಟೋ ಜನ ನಮ್ಮ ಶಿಕ್ಷಣ ತಜ್ಞರು ಹೇಳ್ತಾರೆ, ನಮ್ಮದು ಅದು ಆ ಕೆಲಸ ಅಲ್ಲ, ಬದುಕು ಅವರಿಗೆ ಒಂದು ನೌಕರಿ ಕೊಡಿಸೋ ಕೆಲಸ ನಮ್ದಲ್ಲ. ಶಿಕ್ಷಣ ಅಂತಂದ್ರೆ ನಾವು ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತೇವೆ, ಅವರ ಒಂದು ಶಕ್ತಿಯನ್ನ, ಜ್ಞಾನವನ್ನು ಹೆಚ್ಚಿಸ್ಕೊಟ್ರೆ ಅವ್ರು ತನ್ನಿಂದ ತಾನಾಗೆ ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಾರೆ. ಅದು ಆಗೋದಿಲ್ಲ. ಅದು ಆ ದೃಷ್ಟಿಯೊಳಗೆ ನೋಡ್ಬೇಕಾಗುತ್ತೆ. ಇದನ್ನ ಎರಡನ್ನೂ ಹೇಗೆ ಒಟ್ಟಿಗೆ ತಗೊಂಡು ಹೋಗೋದು, ಇದು ಅಷ್ಟು ಹೇಳಿದ್ರೆ ಸುಲಭವಾಗಿಲ್ಲ. ಈಗ ನೀವು ಕೌಶಲ್ಯಗಳಿಗೆ ಹೆಚ್ಚು ಮಹತ್ವ ಕೊಟ್ಟರೆ ಈ ಆಳವಾದ ಜ್ಞಾನ ಹಿಂದಕ್ಕೆ ಹೋಗುತ್ತೆ. ಈ ಜ್ಞಾನವನ್ನು ಕಲಿಸೋದ್ರ ಜೊತೆಗೆ ನಾವು ಈ ಕೌಶಲ್ಯ ಕಲಿಸ್ಬೇಕು. ಹಾಗಾಗಿ ಅವರು ಮತ್ತು ಸಂಶೋಧನೆಗಳು ಕೂಡ, ಸಂಶೋಧನಾತ್ಮಕವಾದಂಥ ಕಲಿಕೆ ಇವತ್ತು ಭಾಳ ಮುಖ್ಯ ಅಂತ. ಬರೀ ಲೆಕ್ಚರ್ ಮೆಥಡ್ ಅಲ್ಲ, ವಿದ್ಯಾರ್ಥಿಗಳು ಕೂಡ. ಒಂದು ಮಾತು ನಾನು ಹೇಳಿಕೆ ಇಷ್ಟಪಡ್ತೇನೆ, ನಮ್ಮ ಪದವಿ ವಿದ್ಯಾರ್ಥಿಗಳು ಹೆಚ್ಚು ಹಿಂದೆ ಬೀಳ್ತಾ ಇರೋದು ಯಾಕೆ ಅಂತಂದರೆ, ಯಾವ ಮಟ್ಟದಲ್ಲಿ ಅವರು ಶ್ರಮ ಪಡಬೇಕೋ ಆ ಶ್ರಮ ಅವ್ರು ಪಡ್ತಾನೆ ಇಲ್ಲ. ಆ ವಯಸ್ಸಿನ ಆಕರ್ಷಣೆ ಇರ್ಬೋದು, ಅಥವಾ ಅವ್ರಿಗಿರ್ತಕ್ಕಂಥ ನಾವೇನು ಬೇರೆ ಬೇರೆ ರೀತಿಯಾದ ಆಕರ್ಷಣೆಗಳು ಇರ್ಬೋದು. ಅದರಿಂದಾಗಿ ಏನಾಗುತ್ತೆ ಅಂದರೆ, ಕಾಲೇಜು ಸಮಯವೇ ಒಂದು ಮಿತಿಯೊಳಗಿದೆ, ಓದೋದು ಕೂಡ ಒಂದು ಮಿತಿ. ಅದು ಎಷ್ಟಕ್ಕೆ ಶಿಕ್ಷಣ, ಉನ್ನತ ಶಿಕ್ಷಣ ಹಾಗೆ ಸಾಧ್ಯನೇ ಇಲ್ಲ. ನೀವು ಯಾವ ದೇಶ ಬೇಕು, ಅದು ಹಗಲು ರಾತ್ರಿ ಅದರಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಈ ಅಧ್ಯಯನಕ್ಕೆ ಪೂರಕವಾದಂಥ ಅಂಶಗಳು ಬೇಕಾದಷ್ಟಿವೆ. ಇವತ್ತು ನಮ್ಮ ಪೋಷಕರಿಗೆ ನಾನು ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬರೀ ಕಾಲೇಜಿಗೆ ಮಾತ್ರ ನಿಮ್ಮನ್ನ ಮಿತಿಗೊಳಿಸಬೇಡಿ. ಬೇಕಾದಷ್ಟು ಬೇರೆ ಅವಕಾಶಗಳು ಇದೆ ಅಲ್ಲಿ ಮಕ್ಕಳು ಕಲೀಲಿಕ್ಕೆ. ಆಮೇಲೆ 5 ಗಂಟೆ ಬಂದ್ಮೇಲೆ ಭಾಳ ಸುಸ್ತಾಗಿ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ. ಸುಸ್ತಿನ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಆ ವಯಸ್ಸಿನಲ್ಲಿ ಅಷ್ಟು ಕಷ್ಟ ಪಡಲೇಬೇಕು. ಇಲ್ಲಾಂದರೆ ನಮ್ಮ ಸೋಮಾರಿತನದಿಂದ ಒಂದು ಪರೀಕ್ಷೆ ಒಳಗೆ ಒಂದು ಒಳ್ಳೆ ಮಾರ್ಕ್ಸು, ಒಂದು ಯಾವುದೋ ಒಂದು ಉದ್ಯೋಗ, ಇಷ್ಟಕ್ಕೆ ನಾವು ಸೀಮಿತರಾಗಿ ತೃಪ್ತಿ ಪಟ್ಕೊಳ್ಬೇಕಷ್ಟೇ. ಎಸ್ ಸರ್, ಎಸ್. ನಾವು